ಪುತ್ತೂರಿನ ಕುರಿಯ ಗ್ರಾಮದ ಹೊಸ್ಮಾರು ಎಂಬಲ್ಲಿ ಸೋಮವಾರ ತಡರಾತ್ರಿ ವೇಳೆ ದುಷ್ಕರ್ಮಿಗಳು ಮೂವರ ಮೇಲೆ ಮಾರಕಾಯುಧಗಳಿಂದ ಹಲ್ಲೆ ನಡೆಸಿದ್ದು, ಈ ಪೈಕಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟು ಓರ್ವ ಮಹಿಳೆ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೊಸ್ಮಾರು ನಿವಾಸಿ ಕೊಗ್ಗು ಸಾಹೇಬ್ ಹಾಗೂ ಅವರ ಮೊಮ್ಮಗಳು ಸಮೀಹಾ ಮೃತಪಟ್ಟವರು. ಕೊಗ್ಗು ಸಾಹೇಬ್ ಅವರ ಪತ್ನಿ ಖತೀಜಮ್ಮ ಗಂಭೀರ ಗಾಯಗೊಂಡು ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮನೆಯಲ್ಲಿ ಮೂವರೇ ಇದ್ದು ಇವರಲ್ಲಿ ಇಬ್ಬರು ಕೊಲೆಗೀಡಾಗಿದ್ದಾರೆ. ಓರ್ವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಹಂತಕರು ಯಾರೆಂಬುದು ಸದ್ಯಕ್ಕೆ ಗೊತ್ತಾಗಿಲ್ಲ. ಕೊಗ್ಗು ಸಾಹೇಬ್ರವರ ಪುತ್ರ ಪುತ್ತೂರಿನಲ್ಲಿ ಬಾಡಿಗೆ ಮನೆಯಲ್ಲಿರುವ ರಜಾಕ್ ರವರು ಹೊಸಮಾರು ಮನೆಗೆ ಬೆಳಗ್ಗೆ ಹೋಗಿದ್ದಾಗ ಮೂವರು ರಕ್ತಸಿಕ್ತವಾಗಿ ಬಿದ್ದಿರೋದು ಕಂಡುಬಂದಿದೆ. ಕೂಡಲೇ ಅವರು ಇತರರಿಗೆ ಮಾಹಿತಿ ನೀಡಿದ್ದು, ಸ್ಥಳೀಯರು ಬಂದು ನೋಡಿದಾಗ ಕೊಗ್ಗು ಸಾಹೇಬ್ ಮತ್ತು ಅವರ ಮೊಮ್ಮಗಳು ಕೊಲೆಗೀಡಾಗಿರೋದು ಬೆಳಕಿಗೆ ಬಂದಿದೆ. ಗಂಭೀರ ಸ್ಥಿತಿಯಲ್ಲಿದ್ದ ಖತೀಜಾಬಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಂಪ್ಯ ಠಾಣಾ ಎಸ್ಐ ಸಕ್ತಿವೇಲು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅತ್ತೆ ಮನೆಗೆ ಬಂದರು. ಇವರು ಮನೆಯಲ್ಲಿ ಇರುವುದು ಅನ್ನ. ಅತ್ತೆ ಮನೆಗೆ ಬಂದರು, ರಜೆ ಬಂತು ಮೊನ್ನೆ. ಆವಾಗ ಸಮಯ ತಾಯಿ ಅವರು ಸೊಸೆ ಹೋದ್ರೆ ತಾಯಿ ಒಬ್ಬರು ಅಂತ ಸಮಯ ಅಲ್ಲಿಯೇ ನಿಂತರು. ಇಲ್ಲದ್ರೆ MPM ಸ್ಕೂಲ್ಗೆ ನನ್ನ ಮನೆಯಿಂದ ಬರ್ತಾ ಇದ್ರು ಅವರು. ಇವರು ಮನೆಯಲ್ಲಿ ಇದ್ದದ್ದು ಮೊನ್ನೆ ರಜೆಯಿಂದ ಅತ್ತೆ ಮನೆಗೆ ಹೋದದ್ದು. ಮೊನ್ನೆ ರಜೆ ಬಂತು, ರಜೆಯಲ್ಲಿ ಬಂದದ್ದು ಅತ್ತಿಗೆ. ಆನಂತರ ಬರಲಿಲ್ಲ. ತಾಯಿ ಮನೆಗೆ ಹೋಗ್ತಾ ಬರ್ತಾ ಇದ್ದಾನೆ ಸರ್. ಈಗ ಒಂದು 2 ದಿನ ಆಯಿತು. 2 ಮುಂಚೆ ಮೊನ್ನೆ ಹೋಗಿ ಬಂದಿದ್ದೇನೆ. ಅವನು ಮದುವೆ ಆದಮೇಲೆ ನಾನು ಅಲ್ಲಿದ್ದೇನೆ ಸರ್. ಈಗ ಅವನಿಗೆ ಮದುವೆ ಆದ ಮೇಲೆ ನೀವು ಇಲ್ಲಿದ್ದೇನೆ, ಸ್ಕೂಲಿಗೆ ರಜೆಯಿಂದ ಅಲ್ಲಿದ್ದೇನೆ. ಹೋದ ನಂತರ ಬರಲಿಲ್ಲ. ಗೊತ್ತಾದ್ದು ಬೆಳಿಗ್ಗೆ, ನಿನ್ನೆಯಿಂದ ಸ್ವಿಚ್ ಆಫ್ ಬರ್ತಾ ಉಂಟು ಬೆಳಿಗ್ಗೆಯಿಂದ. ತಾಯಿ ಫೋನ್ ಮಾಡುವವರು ಯಾವಾಗ ನನಗೆ